ಕಾಲೇಜು ವಿದ್ಯಾರ್ಥಿನಿ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವನ್ನಪ್ಪಿರುವ ಘಟನೆ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಪಲ ಆಶ್ರಯ ಕಾಲನಿ ಎಂಬಲ್ಲಿ ನಡೆದಿದೆ. ಕೊಲೆ ಶಂಕೆ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಯುವತಿ ಗೆಳೆಯರನ್ನೆಲ್ಲಾದ ಮೂವರನ್ನ ಉಳ್ಳಾಲ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ಕುಂಪಲ ಆಶ್ರಯ ಕಾಲನಿ ನಿವಾಸಿ ಚಿತ್ತಪ್ರಸಾದ್ ಮತ್ತು ಕವಿತಾ ದಂಪತಿ ಅವರ ಪುತ್ರಿಯಾಗಿರುವಂತಹ ಪ್ರೇಕ್ಷಾ ಮೃತದೇಹ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ನಿನ್ನೆ ಮಧ್ಯಾಹ್ನ ತಾಯಿ ಅಂಗನವಾಡಿಯಿಂದ ಮನೆಗೆ ಊಟಕ್ಕೆಂದು ಬಂದಾಗ ಮುಂಬಾಗಿಲು ಮುಚ್ಚಿತ್ತು. ಹಿಂಬದಿಯ ಬಾಗಿಲು ತೆರೆದಿತ್ತು. ಒಳ ಪ್ರವೇಶಿಸಿ ನೋಡಿದಾಗ ಬೆಡ್ರೂಮಿನಲ್ಲಿ ಫ್ಯಾನ್ನಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪ್ರೇಕ್ಷಾ ಮೃತದೇಹ ಪತ್ತೆಯಾಗಿದೆ. ಕೊಲ್ಯ ನಿವಾಸಿ ವ್ಯಕ್ತಿಯವರು ಮಾಡೆಲಿಂಗ್ ಶೂಟ್ಗಾಗಿ ಪ್ರೇಕ್ಷಾಳನ್ನು ಬುಧವಾರ ಬೆಂಗಳೂರಿಗೆ ಕೊಂಡೊಯ್ಯುವರಿದ್ದರು. ಆದರೆ ಇದೇ ವಿಚಾರವಾಗಿ ಹೆತ್ತವರು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಘಟನೆ ಸಂಬಂಧ ಮುಂಡೋಳಿ ನಿವಾಸಿ ಯತೀನ್ ರಾಜ್, ಸೌರಭ್ ಹಾಗೂ ಸುಹಾನ್ ಎಂಬವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯತೀನ್ ರಾಜ್ ಪ್ರೇಕ್ಷಾಳ ಗೆಳೆಯನಾಗಿದ್ದ. ಅಸೌಖ್ಯದ ಸಂದರ್ಭ ಔಷಧಿಗೆ ಯತೀನ್ ರಾಜ್ ಅವಳನ್ನು ಕರೆದೊಯ್ತಾ ಇದ್ದ. ಯುವತಿ ಮೃತದೇಹ ಪತ್ತೆಯಾಗುವ ಕೆಲ ನಿಮಿಷಗಳ ಮುನ್ನ ಮೂವರು ಆಕೆಯ ಮನೆ ಎದುರುಗಡೆ ಸುತ್ತಾಡುವುದನ್ನು ಸ್ಥಳೀಯರು ಗಮನಿಸಿದ್ದಾರೆ. ಅವರಿಂದ ದೊರೆತ ಮಾಹಿತಿ ಅನ್ವಯ ಪೊಲೀಸರು ಮೂವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭ ಮಾತನಾಡಿದ ಅವರು, ಅರ್ಧ ಗಂಟೆಯ ಕಾಲ ಪ್ರೇಕ್ಷಾಳ ತಾಯಿ ಜೊತೆ ಮಾತಾಡಿದ್ದೀನಿ. ಮೇಲ್ನೋಟಕ್ಕೆ ಪ್ರಕರಣ ಆತ್ಮಹತ್ಯೆ ಎಂಬಂತೆ ಕಂಡು ಬರ್ತಾ ಇದೆ. ಆದ್ದರಿಂದ ಇನ್ನು ಹೆಚ್ಚಿನ ತನಿಖೆ ನಡೆಸಬೇಕು ಎಂದು ಹೇಳಿದ್ದಾರೆ. ಅವರು ಬೆಳಗ್ಗೆ ಮನೆಯಲ್ಲಿ ಮದರ್ ಕೆಲಸ ಮುಗಿಸ್ಕೊಂಡು ಸುಮಾರು 1-2 ಗಂಟೆ ಸಮಯ ಮದರ್ ಬಂದ ಮೊದಲದು ಶವ ರೂಮಲ್ಲಿ ಅವ್ರದೇ ಮನೆಯ ಒಂದು ರೂಮಲ್ಲಿ ನೋಡಿದ್ದಾರೆ. ಮಾಹಿತಿ ಹೇಳುವಂಥದ್ದು ಆಕೆದು ಆರೋಗ್ಯ ಸರಿ ಇರಲಿಲ್ಲ. ಸುಮಾರು ಒಂದು 10 ದಿನ ಕಾಲೇಜಿಗೆ ಆಬ್ಸೆಂಟ್ ಆಗಿದ್ದು. ಅದ್ರ ಜೊತೆಗೆ ಅವ್ರದ್ದು ಅದು ಫೋಟೋಶೂಟ್ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಭಾಗವಹಿಸೋರಿದ್ರಂತೆ, ಹೊರಡೋರಿದ್ದರು. ಆರೋಗ್ಯ ಇಟ್ಕೊಂಡು ಹೋಗೋದು ಬೇಡ, ಕಾಲೇಜಿಗೆ ತುಂಬ ದಿನ ಬರ್ತಿದೆ ಅಂತ ಹೇಳ್ಬಿಟ್ಟು ಮದರು ಹೋಗೋದು ಬೇಡ ಅಂತ